ನೋಡಿ, ನಾನು ಪತ್ರೊಡೆ ಮಾಡುವಂತಿದ್ದೀನಿ. ಪತ್ರೊಡೆ ಅಂದರೆ ನಾನು ಊಟಕ್ಕೆ ಮಾಡೋದು, ಫ್ರೈ ಮಾಡುವ ಪತ್ರೊಡೆಯನ್ನು. ನಾನು ಯಾವ ರೀತಿ ಮಾಡ್ತೀನಂತ ನಾನು ಇಷ್ಟೇ ಹೇಳಿ ತಗೊಂಡಿದ್ದು. ಇಲ್ಲಿ 20 ರೂಪಾಯಿ ಕೊಟ್ಟು ತೆಗೆದುಕೊಂಡಿದೆ. ಇಷ್ಟು ಎಲೆ 20 ರೂಪಾಯಿ ಇದು. ಇದಕ್ಕೆ ಪತ್ರೊಡೆ ಮಾಡಬೇಕಂತ ಇದ್ದೀನಿ. ಕೇವಲ 20 ರೂಪಾಯಿದು ಎಲೆ ಇದು. ಇದಕ್ಕೆ ಪತ್ರೊಡೆ ಮಾಡಿದ್ದೆ. ನೋಡಿ, ಮೆಣಸು ಹಾಕಿದ್ದೀನಿ, ಖಾರದ ಮತ್ತು ಉದ್ದ ಮೆಣಸು. 20 ರೂಪಾಯಿದಲ್ಲಿ ಇಷ್ಟು ಸಿಕ್ಕಿದೆ ಗೊತ್ತಾ. ಊರಲ್ಲಿ ಅದು ಫ್ರೀ ಅಲ್ವಾ, ಇಲ್ಲಿ ದುಡ್ಡು ಕೊಡಬೇಕು. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ, ಹಾಗೆಯೇ ಸ್ವಲ್ಪ ಜೀರಿಗೆ ಹಾಕ್ತೀನಿ, ಇಷ್ಟೇ ಹಾಕೋದು. ಮತ್ತು ಸ್ವಲ್ಪ ಉದ್ದಿನ ಬೇಳೆ ಹಾಕ್ತೀನಿ, ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ಮೀಡಿಯಮಲ್ಲಿ ಮಾಡುವ. ಉದ್ದಿನ ಮೇಲೆ ಯಾವುದು ಕೂಡ ಕರಂಚಬಾರ್ದು, ಕರಂಚಿದ್ರೆ ಅದು ಟೇಸ್ಟಿ ಬೇರೆ ಆಗುತ್ತೆ. ನಾನು ಮಾಡುವ ಕಾವಲಿ ಪತ್ರೊಡೆ, ಕೊಂಕಣಿ ಸ್ಟೈಲ್ ಪತ್ರೊಡೆ ಎಲ್ಲ ಅಂತಾರೆ. ಕೊಂಕಣಿ ಸ್ಟೈಲ್ ಕೂಡ ಅಂತಾರೆ, ಕೊಂಕಣಿ ಸ್ವಲ್ಪ ಚೇಂಜ್ ಮಾಡ್ತಾರೆ. ಆದರೆ ನಾನು ಮಾಡೋದು ಹೀಗೇನೆ. ಯಾವತ್ತು ನನಗೆ ಪತ್ರೊಡೆ ಅಂದರೆ ತುಂಬ ಇಷ್ಟ. ನಾನು ಮಾಡೋ ಪತ್ರೊಡೆ ಸ್ಟೈಲ್ ಇದೆ. ನೀವೇನು ಮಾಡ್ತೀರಂತ ನನಗೆ ಗೊತ್ತಿಲ್ಲ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ. ಉದ್ದಿನ ಮೇಲೆ ಜೀರಿಗೆ, ಕೊತ್ತಂಬರಿ, ಮೆಣಸು ಮತ್ತು ಹುಳಿ ಹಾಕಬೇಕು. ಕರಂಚಬಾರ್ದು, ಕರಂಚಿದ್ರೆ ಏನಾಗುತ್ತೆ ಗೊತ್ತಾ, ಕಹಿ ಬರುತ್ತೆ. ನಿಮಗೆ ಕೂಡ ಈ ಪತ್ರೊಡೆ ಇಷ್ಟವಾಗಿರ್ಬೋದು ಅಂತ ಅನ್ಕೋತೀನಿ ನಾನು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಯಾವತ್ತೂ ಮಾಡಬೇಕಿತ್ತು, ಇವತ್ತು ಮಾಡಿದ್ದೀನಿ. ಅನೇಕರು ಒಂದೊಂದು ಥರ ಮಾಡ್ತಾರೆ. ಬೆಳಿಗ್ಗೆ ತಿಂಡಿಗೆ ಮಾಡ್ತಾರೆ, ಇದು ನಾನು ಊಟಕ್ಕೆ ಅಂತ ಮಾಡೋದಂಥದ್ದು ಫ್ರೈ ಪತ್ರೊಡೆ. ನೋಡಿ, ಸ್ವಲ್ಪ ತೆಂಗಿನ ಕುರಿತ ಹಾಕಿದ್ದೀನಿ, ಹುಣಸೆ ಹುಳಿನೂ ಹಾಕಿದ್ದೀನಿ, ಮತ್ತು ಮಸಾಲ ರುಬ್ಬಿದ್ದು. ಮತ್ತು ಇದಕ್ಕೆ ಇನ್ನೊಂದು ಹಾಕ್ಲಿಕ್ಕೆ ಉಂಟಲ್ವಾ, ಗೊತ್ತಲ್ವಾ ನಿಮಗೆ? ಏನು ಆಗಿರ್ಬೋದು, ಇನ್ನೊಂದು ಏನಾಗಿರ್ಬೋದು ನೋಡಿ. 1 ಗ್ಲಾಸ್ ಅಷ್ಟು ಅಕ್ಕಿಯನ್ನು ಹಾಕ್ತೀನಿ. ನಿಮಗೆ ಎಷ್ಟು ಬೇಕು ನಿಮ್ಮ ಜನಗಳ ಪ್ರಕಾರವಾಗಿ ನೀವು ಹಾಕಿ. ನಾನು 1 ಗ್ಲಾಸ್ ಅಷ್ಟು ಹಾಕಿದ್ದೀನಿ. ಮತ್ತು ಕೇಸರಿನ ಎಲೆ ಎಷ್ಟಿದೆ ಅಂತ ನೋಡಿಕೊಂಡು ಹಾಕಬೇಕು. ನಾನು 1 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಜಾಸ್ತಿ ಇದ್ದರೆ ಕೇಸರಿನ ಎಲೆ, ಜಾಸ್ತಿ ಆದರೆ ಕೇಸರಿನ ಎಲೆ ತಂದು ಇನ್ನೊಮ್ಮೆ ಮಾಡೋದು. ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. 1-2 ದಿನದ ಮಟ್ಟಿಗೆ ಅಷ್ಟೇ, ಹೆಚ್ಚು ಇರೋದಿಲ್ಲ. ಒಂದು ದಿನದ ಮಟ್ಟಿಗೆ ಹೀಗೆ ಎಷ್ಟು ಇರುತ್ತೋ ಅಷ್ಟು. ಈಗ ಇದನ್ನು ನಾನು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ. ಹಲ್ದಿ ಹಾಕ್ತೀನಿ, ಹಲ್ದಿಯಾಗಿ ರುಬ್ಕೊಂಡು ಬರ್ತೀನಿ. ಗ್ರೈಂಡ್ ಮಾಡ್ಕೊಂಡು ಬಂದೆ. ಎಷ್ಟು ಸ್ಮೂತ್ ಆಗಿದೆ ನೋಡಿ, ಈ ರೀತಿ ಮಾಡಬೇಕು. ಇದಕ್ಕೆ ಇನ್ನು ನಾವು ಸ್ವಲ್ಪ ಉಪ್ಪು ಹಾಕಲಿಕ್ಕೆ ಮರ್ತುಬಿಟ್ಟೆ ನಾನು. ಉಪ್ಪು ಹಾಕಿ ಕಲಸಿ ಎಲೆಯಲ್ಲಿ ಇಡೋದು, ಅದು ಹೇಗೆ ಮಾಡೋದಂತ ಮುಂದಿನ ಸ್ಟೆಪ್ಪಲ್ಲಿ ತೋರಿಸ್ತೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ನಾನು ಗ್ರೈಂಡ್ ಮಾಡುವಾಗಲೇ ಹಾಕಬೇಕಿತ್ತು, ನಾನು ಇವಾಗ ಹಾಕ್ತಿದ್ದೀನಿ. ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ಇದನ್ನು ಈಗ ನಾನು ಎಲೆಗೆ ಇದು ಮಾಡ್ತೀನಿ. ನಾನು ಈ ರೀತಿ ಮಾಡೋದು. ನಿಮ್ಮದು ಯಾವ ರೀತಿ ಅಂತ ನಮ್ಗೆ ಗೊತ್ತಿಲ್ಲ, ನಾನು ಈ ರೀತಿ ಮಾಡ್ತೀನಿ ನೋಡಿ. ಇಲ್ಲೀಗ ಒಂದೊಂದೇ ಆಗಿ ಎಲೆಯನ್ನು ಇಟ್ಟು ನಾನು ಚೆನ್ನಾಗಿ ಸವರ್ತಿರ್ತೀನಿ. ಅದನ್ನು ಹಾಗೆಯೇ ಸವರಿ ಎಲ್ಲವನ್ನು ರೆಡಿ ಮಾಡ್ತೀನಿ. ರೆಡಿ ಮಾಡಿ ಮತ್ತು ತುಂಬ ಟೇಸ್ಟಾಗಿರುತ್ತೆ ಅದು. ತಿನ್ಲಿಕ್ಕೂ ಒಂದೊಂದೇ ಚಿಕ್ಕದು ದೊಡ್ಡದು ಹಿಂದೆ ಮುಂದೆ ಅಂತ ಇರಬೇಕು. ಎಲೆಯನ್ನು ಚೆನ್ನಾಗಿ ತೊಳ್ಕೊಬೇಕು. ಯಾವುದಂತ ಇದು ನಮಗೆ ಇಲ್ಲಿ ಮಾರ್ಕೆಟಲ್ಲಿ ಸಿಗೋದ್ರ ಕಾರಣ ಎಲ್ಲಿಂದ ತರ್ತಾರೆ ಯಾರಿಗೆ ಗೊತ್ತಲ್ವಾ. ನಾವು ಇದನ್ನು ಚೆನ್ನಾಗಿ ಸರಿ ಮಾಡಿಕೊಂಡೇ ಮಾಡಬೇಕು, ನೋಡಿಕೊಂಡು ಮಾಡಬೇಕು, ಚೆನ್ನಾಗಿ ತೊಳೆದುಕೊಂಡು ಮಾಡಬೇಕು. ಇಲ್ಲಾಂದರೆ
ಆಗೋದಿಲ್ಲ. ನೋಡಿ ತೆಗೆದು ದಪ್ಪಗೇನೂ ಹಾಕ್ಬೋದು. ನಾನು ತೆಳ್ಳಗೆ ಸ್ವಲ್ಪ ದಪ್ಪನೇ ಹಾಕಿದೆ, ಯಾಕಂದರೆ ವೇಸ್ಟ್ ಆಗಬಾರ್ದಲ್ವ ಮಾಡಿದ್ದು, ಅದಕ್ಕೆ ಸ್ವಲ್ಪ ಇತ್ತು ಜಾಸ್ತಿ ನನ್ನ ಹತ್ರ, ಅದಕ್ಕೆ ದಪ್ಪಗೆ ಹಾಕಿದ್ದೀನಿ. ತುಂಬ ದಪ್ಪ ಹಾಕಲ್ಲ, ಚೆನ್ನಾಗಿರಲ್ಲ ತಿನ್ನಲಿಕ್ಕೇನು, ಸ್ವಲ್ಪ ಸ್ವಲ್ಪ ಹಾಕಬೇಕು.
ಎಲ್ಲ ಎಲೆಗೆ ಎಲ್ಲ ತುಂಬಿಸಿ ಈಗ ಬೇಲಿಗೆ ಇಟ್ಟಿದ್ದೀನಿ. ಎಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ನೋಡಿ. ಹೀಗೊಂದು ಪ್ಲೇಟ್ ಇಟ್ಟು ಅದಕ್ಕೆ ಇಟ್ಟಿದ್ದೀನಿ. ಬೇಯಲಿ, ಅದು ಬೇಯಲಿ. ಬೆಲ್ಲ ಹಾಕ್ಬೋದು, ಆಪ್ಷನಲ್ಲ. ನನಗೆ ಇಷ್ಟ ಇಲ್ಲದ ಕಾರಣ ನಾನು ಬೆಲ್ಲ ಹಾಕಿಲ್ಲ, ನೀವು ಹಾಕ್ಬೋದು. ಈಗ ನೋಡಿ ಬೇಯಿಸ್ಕೊಂಡು ಬಂದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಇದನ್ನು ನಾನು ಕಟ್ ಮಾಡಿ ಫ್ರೈ ಮಾಡ್ತೀನಿ. ಒಂದೊಂದೇ ಕಟ್ ಮಾಡ್ತೀನಿ ನಾನು. ಅದು ಕಟ್ಟು ಸರಿಯಾಗಿಲ್ಲ ಅಂತ ನನಗೂ ಅನಿಸುತ್ತೆ, ಆದ್ರೂ ಪರವಾಗಿಲ್ಲ. ಇದನ್ನು ಪೀಸ್ ಮಾಡ್ಕೊಂಡು ಬರ್ತೀನಿ ಆಯಿತಾ. ಪೀಸ್ ಮಾಡ್ಕೊಂಡು ಬರ್ತೀನಿ ನೋಡಿ. ಎಲ್ಲ ಕಟ್ ಮಾಡಿದ್ದೀನಿ ನೋಡಿ, ಪೀಸ್ ಆಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ನಾನು ಫ್ರೈ ಮಾಡ್ತೀನಿ. ನೀವು ಏನು ತುಪ್ಪನೂ ಹಾಕ್ಬೋದು, ಏನೋ ಹಾಕ್ಬೋದು. ನಾನು ತುಪ್ಪ ಹಾಕಿ ಫ್ರೈ ಮಾಡ್ತೀನಿ, ಯಾಕಂದರೆ ಟೇಸ್ಟು ತೆಂಗಿನ ಎಣ್ಣೆ ಹಾಕಬೇಕು ಹೆಚ್ಚಾಗಿ. ಹಾಗಾದರೆ ನಾನು ಹಾಕೋದು ಇಲ್ಲಿ ತುಪ್ಪ, ಯಾಕಂದರೆ ನನ್ನ ತೆಂಗಿನ ಎಣ್ಣೆ ಇಲ್ಲದ ಕಾರಣ ಅದಕ್ಕೆ ತುಪ್ಪ ಹಾಕ್ತೀನಿ. ಊರಿನಲ್ಲಿ ಆದರೂ ತೆಂಗಿನ ಎಣ್ಣೆಲ್ಲ ಹಾಕಿ ಮಾಡ್ತಾರೆ, ನನಗೆ ತುಪ್ಪನೇ ಕಾರಣ, ಅದಕ್ಕೆ ತುಪ್ಪ ಹಾಕಿ ಮಾಡ್ತೀನಿ. ನನ್ನ ಹತ್ರ ತುಪ್ಪ ಹಾಕಲಿಕ್ಕೆ ಇದಿಲ್ಲ, ಸ್ಪೂನು ಎಲ್ಲಿ ಹೋಗಿದೆ ತುಪ್ಪದ್ದು, ಎಲ್ಲ ಹಾಕಬಾರ್ದಲ್ವ, ಅದಕ್ಕೆ ಇದನ್ನು ಈ ಥರ ಹಾಕ್ತೀನಿ. ಇದನ್ನು ತುಂಬ ಚೆನ್ನಾಗಿ ಬಿಸಿ ಮಾಡಿ, ತುಪ್ಪ ಇಷ್ಟೇ ಸಾಕು, ಹೆಚ್ಚು ಹಾಕಿದ್ರೆ ನನ್ನ ಗಂಡ ಬೈತಾರೆ. ಅದಕ್ಕೆ ಇದನ್ನು ತುಪ್ಪ ಹಾಕಿ ನಾನು ಫ್ರೈ ಮಾಡ್ತೀನಿ. ತುಪ್ಪ ಹಾಕಿದ್ದೀನಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಮಾಡಿ ಹೀಗೇನೆ. ಇದಕ್ಕೆ ಇನ್ನೂ ಏನು ಹಾಕಲಿಕ್ಕಿಲ್ಲ, ನಾನು ಹೀಗೆ ಫ್ರೈ ಮಾಡಿದರೆ ಆಯಿತು ನೋಡಿ. ಈ ರೀತಿ ಒಂದು ಹಾಕಿ ಫ್ರೈ ಮಾಡಿದರೆ ಆಯಿತು, ಟೇಸ್ಟಿಯಾಗಿರುತ್ತೆ. ಒಂದೊಂದು ಸಲ ಹೀಗೆ ನನಗೆ ಹೀಗೇ ಇಷ್ಟ. ಕೆಲವರು ಇದನ್ನು ಕೂಡ ಏನಾದರೂ ಮಾಡ್ತಾರೆ, ನನಗೆ ಅದು ಇಷ್ಟ ಆಗಲ್ಲ. ನಾನು ಈ ಥರನೇ ಮಾಡೋದು. ಇದು ಅಂದರೆ ನಾನು ಪಂಚಪ್ರಾಣನೇ ಅಂತ ಅಂದ್ಕೊಬೋದು. ನೀವೇನಾದರೂ ನನಗೆ ಬಾಯಲ್ಲಿ ನೀರೇ ಬರುತ್ತೆ ಇಷ್ಟ, ನನಗೆ ಇಷ್ಟ. ಒಂದು ಸ್ಟೋರಿ ಇದೆ ಇದರದ್ದು. ಏನು ಸ್ಟೋರಿ ಗೊತ್ತಾ, ನಾನು ದೊಡ್ಡ ಮಗನ ಪ್ರೆಗ್ನೆಂಟ್ ಟೈಮಲ್ಲಿ ನಾನು ಮುಂಬೈಯಲ್ಲಿದ್ದೆ. 7 ಮಂತ್ ತನಕ ನಾನು ಮುಂಬೈಯಲ್ಲೇ ಇದ್ದೆ. ಮತ್ತು ನಾನು ಮುಂಬೈಯಲ್ಲಿ ಕೂಡ ನನಗೆ ಇದನ್ನು ತಿನ್ನಬೇಕಂತ ತುಂಬಾ ಆಸೆ ಇತ್ತು. ಆದರೆ ಆಸೆ ಹಾಗೆಯೇ ಉಳಿದಿತ್ತು, ಹಾಗೆ ತಿಂದಿಲ್ಲ. ಆದರೆ ಊರಿಗೆ ಹೋದಾಗ ನನ್ನ ತಾಯಿ ಮನೆ ಹತ್ರ ಆ ಟೈಮಲ್ಲಿ, ಡಿಸೆಂಬರ್ ಟೈಮಲ್ಲಿ ಇದು ಇರಲಿಲ್ಲ. ಅಂದರೆ ಬಿಸಿಲು ಬಂದೆಲ್ಲ, ಒಂದು ವರ್ಷದಲ್ಲಿ ಮಳೆ ಅಷ್ಟು ಇರಲಿಲ್ಲ ಕಾರಣ ನನ್ನ ತಾಯಿ ಮನೆ ಹತ್ರ ಇದೆಲ್ಲ ಇರಲಿಲ್ಲ, ನನ್ನ ಗಂಡನ ಮನೆ ಹತ್ರನೂ ಇರಲಿಲ್ಲ. ನನಗೆ ಇದು ತಿನ್ನಬೇಕು, ಏನು ಮಾಡೋದು. 9 ತಿಂಗಳ ಗರ್ಭಿಣಿ ಇರುವಾಗ ಇದನ್ನು ತಿನ್ನಲೇಬೇಕಂತ ಏನೋ ಒಂದು ಆಸೆ. ನನ್ನ ಅಮ್ಮ ಏನು ಮಾಡಿದ್ರು ಗೊತ್ತಾ, ಎಲ್ಲಾದರೂ ಉಂಟಾ ಅಂತ ಎಲ್ಲೆಲ್ಲೋ ಒಂದೊಂದು 2 ಎಲೆ ತಂದು, ಎಲ್ಲೋ ಒಂದು ನಮ್ಮ ಹತ್ರ ಮನೆಯದವತ್ತು ಎಲ್ಲಿ ಎಷ್ಟು ಕಡೆಗೆ ಹೋಗಿದ್ದಾರೆ ಅಂದರೆ ನನ್ನ ಅಮ್ಮ ಇದರದ್ದು ಎಲೆ ತರಲಿಕ್ಕೆ, ಸೇರಿದ್ದು ಕೇಸರಿನ ಎಲೆ ತರಲಿಕ್ಕೆ. ನಿಜವಾಗ್ಲೂ ನಮ್ಮ ಇದರಲ್ಲಿ ಒಂದು 2-3 ಎಲೆ ಸಿಕ್ತು. ಇನ್ನೂ ಬೇರೆ ಕಡೆಯಲ್ಲಿ ಹೋದಾಗ ಅಲ್ಲಿ ಒಂದು 2-3-4 ಎಲೆ ಸಿಕ್ಕಿದೆ.
ಅದನ್ನು ತಂದು ನನಗೆ ಮಾಡಿ ತಿನ್ನು ಅಂತ ಕೊಟ್ಟರು. ನಾನು ಅದನ್ನು ಮಾಡಿ ತಿಂದ ಮೇಲೆ ನನಗೆ ಸಮಾಧಾನ. ನಾನು ಅದು ತಿಂದು ಮರುದಿನ ನಾನು ಹಾಸ್ಪಿಟಲ್ಗೆ ಹೋದಾಗ ನನಗೆ ಅಲ್ಲಿ ಅಡ್ಮಿಟ್ ಆಗಿ BP ಎಲ್ಲ ಹೈ ಇದೆ ಅಂದು ನನಗೆ ಅಡ್ಮಿಷನ್ ಮಾಡಿ ಕೊಟ್ಟರು. ಒಂದು ವಾರ ಒಂದು ತಿಂಗಳು ಹಾಸ್ಪಿಟಲಲ್ಲಿ ಇದ್ದೆ. ಮತ್ತು ನಾನು ಹೆರಿಗೆ ಆಗಿದ್ದು. ನನಗೆ ಲಾಸ್ಟ್ ಇದನ್ನೇ ತಿನ್ನೋದು ನಾನು. ಎಷ್ಟು ಇಷ್ಟ ಅಂದರೆ ನನಗೆ ಅಷ್ಟು ಇಷ್ಟ. ನಾನು ಇವಾಗಲೂ ಅಷ್ಟೇ, ನನಗೆ ಇದು ಅಂದರೆ ತುಂಬ ಇಷ್ಟ. ಅದು ಯಾಕಂತ ಗೊತ್ತಿಲ್ಲ, ಇದಕ್ಕೂ ನನಗೂ ತುಂಬ ಲಿಂಕ್ ಇದೆ ಅಂತ ಅನ್ಕೋತೀನಿ ನಾನು. ತುಂಬ ಅಂದರೆ ತುಂಬ. ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಬರ್ತೀನಿ. ನೋಡಿ ರೆಡಿ ಆಯಿತು. ತುಂಬ ಟೇಸ್ಟಾಗಿದೆ. ಇಲ್ಲಿ ನೋಡಿ, ನಾನು ಊಟಕ್ಕೆ ಹಾಕಿ ದಾಲ್ ಇದೆ ಹಾಕ್ಕೊಡ್ತೀನಿ. ಇವಾಗ ಇದರಲ್ಲಿ ಊಟ ಮಾಡ್ತೀನಿ ನಾನು. ಇದಕ್ಕೂ ನನಗೂ ತುಂಬ ನಂಟಿದೆ. ಕೇಸಿನ ಎಲೆ ಮತ್ತು ನನಗೆ ಪತ್ರೊಡೆಗೆ. ಮತ್ತು ನೋಡಿ, ಸೂಪರ್ ಆಗಿದೆ ಊಟಕ್ಕೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಿಮಗೆ ಕೂಡ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಬೆಲ್ ಬಟನನ್ನು ಒತ್ತಿ. ಈ ಥರ ಮಾಡೋದ್ರಿಂದ ಇದು ಕೇಶಿನ ಎಲೆ ತಿಂದರೆ ತುಂಬ ದೇಹಕ್ಕೆ ಒಳ್ಳೆಯದು. ದೇಹಕ್ಕೆ ಒಂದು ವೇಳೆ ನೋಡಿ ದಾಲ್ ಮಾಡಿದ್ದೀನಿ. ನೀವು ಅನ್ಕೋಬೋದು ಕೇವಲ ಅದರಲ್ಲಿ ಊಟ ಮಾಡೋದಂತ. ಇಲ್ಲ, ಖಂಡಿತ ನಾನು ದಾಲ್ ಮಾಡಿದ್ದೀನಿ. ದಾಲ್ ಮಾಡಿ ಕೇಸರಿನೆಲ್ಲ ಪತ್ರೊಡೆ ಮಾಡಿ ನಂದು ಊಟ ರೆಡಿಯಾಗಿದೆ. ನೀವು ಕೂಡ ಬನ್ನಿ ಊಟ ಮಾಡುವ. ಟೇಸ್ಟಿ ಊಟ ಅಂತಲೇ ಅನ್ಕೋಬೋದು. ಅಂತೂ ಈ ನವರಾತ್ರಿ ಟೈಮಲ್ಲಿ ನನಗೆ ನಾನ್ ವೆಜ್ ಇಲ್ಲ, ಅದಕ್ಕೆ ನಾನ್ ವೆಜ್ ಲೆಕ್ಕದಲ್ಲಿ ಇದೇ ಊಟ ನಂದು ಇವತ್ತು. ಸೂಪರ್ ಆಗಿದೆ. ದಾಲಿಗೆ ಮತ್ತು ಬೇಸಿನ ಎಲ್ಲ ಊಟ, ಪತ್ರೊಡೆ. ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್. ಟೇಕ್ ಕೇರ್. ಬಾಯ್ ಬಾಯ್.